ದೇಶದ್ರೋಹಿ ಗೋಡೆ ಬರಹ ಪ್ರಕರಣದ ಪಿರಾವದ ಷಡ್ಯಂತ್ರನು ಬಹಿರಂಗ ಮಲ್ಪನ ಬೊಕ್ಕ ಅಂಚಿನ ದೇಶದ್ರೋಹಿಲೆನು ಗಡಿಪಾರ ಮಲ್ಪನ ಬೇರೆನು ರಾಜ್ಯ ಬೊಕ್ಕ ಕೇಂದ್ರ ಸರ್ಕಾರಲು ಬೇಗಡೆ ಮಲ್ಪೊಡಪಣದ ಶಾಸಕರು ಶ್ರೀ ಯುಟಿ ಖಾದರ್ ತಿಳಿಪಾದರು. ಗೋಡೆ ಬರಹದ ಕೃತ್ಯದ ಪಿರೌಡು ಏರುಲ್ಲೇರ್ ಪನ್ಪಿನ ನಾಡು ಪತ್ತೆರೆ ಸರ್ಕಾರದ ಗುಪ್ತಚರ ಇಲಾಖೆಗೆ ಸಾಧ್ಯ ಆತಿಜಿ 15 ದಿನಲದ ಉಲೈ ಆರೋಪಿಲೆನು ನಾಡು ಪತ್ತುಚಿಂಡ ಕಾಂಗ್ರೆಸ್ ಇರ್ದು ಹೋರಾಟ ಮಲ್ಪ ಕುಡ್ಲಾಡು ಕಾನೂನು ವ್ಯವಸ್ಥೆ ಹಾಳಾತಂಡು ರೌಡಿಲು ದುಷ್ಕೃತ್ಯಡು ತೊಡಗದಿರು ಇಂಚಿನ ಕೃತ್ಯಲು ಕಾಂಗ್ರೆಸ್ ಆಡಳಿತದ ಒಪ್ಪುನಗ ಇಚ್ಚಾಂಡು ಬಿಜೆಪಿ ಆಡಳಿತಗ ಬರೋಂದಿ ತಿಲಕನೆ ಸಮಾಜದ್ರೋಹಿ ಶಕ್ತಿಲೆಗೂ ಧೈರ್ಯ ಬತ್ತಿಲಕ ಆತನ ಪಣದ ಶ್ರೀ ಯುಟಿ ಖಾದರ್ ತಿಳಿಪಾಯರು. ಮಂಗಳೂರಿನ ಕೆಲವು ಭಾಗದಲ್ಲಿ ಸಮಾಜದ್ರೋಹಿ ಮತ್ತು ಭಯೋತ್ಪಾದಕ ಸಂಘಟನೆಗೆ ಬೆಂಬಲವಾಗಿ ಇವತ್ತು ಬರೆದಂತ ಗೋಡೆ ಬರಹವನ್ನು ನಾವು ಅತ್ಯಂತ ತೀವ್ರವಾಗಿ ನಾವು ಖಂಡಿಸ್ತೇವೆ. ಇದು ಯಾರೇ ಆದರೂ ಕೂಡ ಯಾರು ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಇವರು ಆದಷ್ಟು ಶೀಘ್ರದಲ್ಲೇ ಪತ್ತೆ ಹಚ್ಚಿ ಈ ಷಡ್ಯಂತ್ರದಿಂದ ಯಾರಿದ್ದಾರೆ, ಇದರ ಉದ್ದೇಶ ಏನಂತ ಇಲ್ಲಿ ಕೂಡ ಇವತ್ತು ಜಿಲ್ಲೆಯ ಜನತೆಗಲ್ಲದ ರಾಜ್ಯದ ಜನತೆಗೆ ಸ್ಪಷ್ಟಪಡಿಸುವಂಥ ಕೆಲಸ ಅದು ಬಿಜೆಪಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ಜವಾಬ್ದಾರಿ. ಮಂಗಳೂರು ನಗರದ ಕೇಂದ್ರ ಸ್ಥಳದಲ್ಲಿ ಈ ಬರಹಗಳನ್ನು ಬರಿಬೇಕಾದ್ರೆ ಈ ಬರೆದವರಿಗೆ ಯಾವ ಧೈರ್ಯ ಬೇಕು ಮತ್ತು ಇವರು ಯಾರು ಬೆಂಬಲ ಆಗಿದ್ದಾರೆ ಅಂತ ಇವತ್ತು ನೋಡಿಕೊಳ್ಬೇಕಾಗ್ತದೆ. ಇದನ್ನೆಲ್ಲವೂ ಕೂಡ ಬಹಿರಂಗ ಇವತ್ತು ಬಡಿಸಬೇಕು ಜನರಿಗೆ ಇರುವಂಥ ಸಂಶಯದಿಂದ. ಮತ್ತು ಇದನ್ನೊಂದು ಲಾಜಿಕ್ ಎಂಡಿಗೆ ತಗೊಂಡು ಹೋಗುವಂಥ ಜವಾಬ್ದಾರಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯದು. ಮೊನ್ನೆ ಒಂದು ಕಡೆ ಆಯಿತು, ಇವತ್ತು ನೋಡೋ ಮತ್ತೊಂದು ಕಡೆ ಕಾಣ್ತಾ ಇದೆ. ಆದರೆ ಪೊಲೀಸ್ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದ್ದಾರೆ, ಅದು ಯಾಕೆ ಒಂದೇ ಏರಿಯಾದಲ್ಲಿ ಆಗುವಂಥದ್ದು? ಮತ್ತು ಅದರ ಅರ್ಥ ಒಂದೇ ಟೀಮ್ ಅದರ ಈ ಷಡ್ಯಂತ್ರದಿಂದ ಇದೆ. ಅದು ಯಾರೇ ಇರಲಿ, ಈ ರೀತಿ ಬರೆದವರು ದೇಶದ್ರೋಹಿಗಳಂತ ಪರಿಗಣಿಸಿಕೊಂಡು ಅವ್ರನ್ನ ಪತ್ತೆ ಹಚ್ಚಿ ಅವರು ನೇರವಾಗಿ ಬೇರೆ ದೇಶಕ್ಕೆ ಬಿಟ್ಟು ಬರಬೇಕು. ಅದು ಬಿಜೆಪಿ ಸರ್ಕಾರದ ಜವಾಬ್ದಾರಿ. ಅವನು ಈ ದೇಶ ಆ ರೀತಿ ಬರೆದ ಯಾರೇ ಇರಲಿ ಅವ್ರಿಗೆ ನಮ್ಮ ನೆಲದ ಮೇಲೆ ನಿಲ್ಲಲಿಕ್ಕೆ ಅವಕಾಶ ಸರ್ಕಾರ ಕೊಡಬಾರ್ದು. ಯಾವುದೇ ಶಿಕ್ಷಣ ಕೊಟ್ಟರು ಕೂಡ ಎಲ್ಲರೂ ಕೂಡ ಅದಕ್ಕೆ ಬೆಂಬಲ ಇವತ್ತು ಕೊಡ್ತಾರೆ. ಮತ್ತು ತಾತ್ವಿಕವಾದ ಹಂತಕ್ಕೆ ಇವತ್ತು ಮುಟ್ಟಬೇಕು. ಯಾಕೆಂದರೆ ನಾವು ಹಲವಾರು ವಿಚಾರ ನೋಡಿದ್ವಿ, ಒಂದು ಲಾಜಿಕ್ ಎಂಡ್ಗಂತ ಮುಟ್ತಾ ಇಲ್ಲ. ಆ ಒಂದು ಸಂದರ್ಭದಲ್ಲಿ ವಿಚಾರ ಜನರ ಮಧ್ಯೆ ಬರ್ತದೆ, ಅದರ ನಂತರ ಏನೋ ಒಂದು ವಿಚಾರಗಳಿರ್ತದೆ, ಮತ್ತು ಅದಕ್ಕೆ ಲಾಜಿಕ್ ಎಲ್ಲಿ ಮುಟ್ಟದಂತೆ ಇಲ್ಲ. ಬಹುಶಃ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಕಾನೂನುಗೆ ರೌಡಿಗಳು ಇವತ್ತು ಹೆದರದಂಥ ಒಂದು ಪರಿಸ್ಥಿತಿ ಆಗಿದೆ. ನಮಗೆ ನಿಮಗೆ ಗೊತ್ತಿರುವ ಎಷ್ಟು ಕೊಲೆಗಾಯಿತು, ಸರಣಿ ಕೊಲೆಗಳು, ಕೇಂದ್ರ ಸ್ಥಳ ಹಲ್ಲೆ ಮಾಡುವಂಥದ್ದು, ಆಸ್ಪತ್ರೆ ಮುಂದೆ ಹೋಗಿ ಹಲ್ಲೆ ಮಾಡುವಂಥದ್ದು, ತಲವಾರ್ಲಿ ಕಡಿಯುವಂಥದ್ದು. ಆದರೆ ರೌಡಿಗಳಿಗೆ ಹೆದರಿಕೆ ಇಲ್ವಾ? ಎಲ್ಲಿಯ ತನಕ ಇನ್ಸಿಡೆಂಟ್ ಹೇಳಿದರೆ ಒಬ್ಬರನ್ನು ಇಲ್ಲಿ ಗುರುಪುರದಲ್ಲಿ ಕಡಿತಾರೆ, ಅವರು ಸೀರಿಯಸ್ ಆಗಿ ಆಸ್ಪತ್ರೆಯಲ್ಲಿದ್ದಾರೆ. ಯಾರು ಕರೆದಿದ್ದಾರೆ ಅವರನ್ನು ಅರೆಸ್ಟ್ ಮಾಡಿಕೊಂಡು ಮಟ್ಟ ಹಾಕಿ ಅಂಥವರಿಗೆ ಒಂದು ಹೆದರಿಕೆ ಬರುವ ವಾತಾವರಣ ನಿರ್ಮಾಣ ಬರೆದಲು ಅವರನ್ನು ನೋಡಲಿಕ್ಕೆ ಬಂದ ಮನೆಯವರು ಗೇಟ್ ಹತ್ರ ನಿಂತಾಗ ಆಸ್ಪತ್ರೆ ಮುಂದೆ ಹೋಗಿ ಅವರನ್ನು ಮತ್ತೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಹಾಗಾದ್ರೆ ಯಾರು ಮುಂದೆ ಬಂದು ಸಾಕ್ಷಿ ನಿಲ್ತಾರೆ ಮತ್ತು ಯಾರು ಇನ್ನು ಮುಂದೆ ಬಂದು ಈ ಹಲ್ಲೆಗೊಲೆ ಪರವಾಗಿ ನಿಲ್ಲುವಂಥ ಕೆಲಸ ಇವತ್ತು ಮಾಡ್ತಾರೆ? ಈ ಗೋಡೆ ಬರಹಗಳು ಮತ್ತು ಇನ್ನಿತರ ವಿಚಾರಗಳು ಕಾಂಗ್ರೆಸ್ ಸರ್ಕಾರ ಇತ್ತಾ ಬಂದಾಗ ಏನಾದ್ರು ಇತ್ತಾ? ಯಾಕೆ ಬಿಜೆಪಿ ಸರ್ಕಾರ ಬಂದಾಗಿದ್ದು ಬಂದಿದೆ ಅಂತ ಉತ್ತರ ಕೊಡಬೇಕು ಇಲ್ಲಿ MLAಗಳು ಮತ್ತು MP. ಸಮಾಜದ್ರೋಹಿ ದೇಶದ್ರೋಹಿ ಶಕ್ತಿಗಳಿಗೆ ಬಿಜೆಪಿ ಬಂದಾಗ ಧೈರ್ಯ ಹೇಗೆ ಬರ್ತದೆ? ಅದು ಕೂಡ ಮಂಗಳೂರಿನ 7 ಕಡೆ ಇವತ್ತು ಬಿಜೆಪಿಯ ಶಾಸಕರು MP ಇಲ್ಲಿ ಬಂದು ಬರಿಬೇಕಾದ್ರೆ ಆ ದೇಶದ್ರೋಹಿಗಳಿಗೆ ಧೈರ್ಯ ಹೇಗಾದ್ರು ಬರೋದು ಹೇಗೆ ಅಂತೇಳಿ ಜನ ಆಲೋಚನೆ ಮಾಡ್ತಾ ಇದ್ದಾರೆ. ಜನರಿಗೆ ಉತ್ತರ ಇವತ್ತು ಕೊಡಬೇಕು. ಆದ ಕಾರಣ ಆದಷ್ಟು ಶೀಘ್ರದಲ್ಲಿ ಬಂಧಿಸುವಂಥ ಕೆಲಸ ಇವತ್ತು ಮಾಡಬೇಕಾಗ್ತದೆ. ಇದರಲ್ಲಿ ನಾವು ಎಲ್ಲರೂ ಕೂಡ ಒಗ್ಗಟ್ಟಿಂದ ಒಟ್ಟಿಗೆ ಇದ್ದು ಇಲ್ಲಿ ಜನತೆಯ ಎಲ್ಲ ಪಕ್ಷಗಳು ಕೂಡ ಇವತ್ತು ಒಕ್ಕೂರಿನ ಮನವಿ ನಾವು ನಮ್ಮ ಜಿಲ್ಲೆಯ ಜನತೆ ಪರವಾಗಿ ನಾನು ಇವತ್ತು ಮಾಡ್ತೇನೆ. ಈ ಬಗ್ಗೆ ಪೊಲೀಸ್ ಕಮಿಷನರಿಗೆ, ಜಿಲ್ಲಾಧಿಕಾರಿಗಳಿಗೆ ಕೂಡ ಮಾತಾಡಿ ಮುಂದಿನ ಹೋಮ್ ಮಿನಿಸ್ಟರ್ ಕೂಡ ಮತ್ತು ಮುಖ್ಯಮಂತ್ರಿಗಳು ಗಮನಕ್ಕೆ ನಾವು ಇವತ್ತು ತರ್ತೇವೆ. ಇವತ್ತು ನಾನು ಈಗಲೇ ಹೇಳಿದ್ದೇನೆ, ಆದಷ್ಟು ಬೇಗನೆ ಪತ್ತೆ ಹಚ್ಚಬೇಕು. ನಮ್ಮ ನಿರೀಕ್ಷೆ 1 ವಾರದೊಳಗೆ ಇವರು ಪತ್ತೆ ಹಚ್ಚಿ ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಅಂತೆಲ್ಲ ಸ್ಪಷ್ಟ. ಅವನು ಮಾನಸಿಕವಾಗಿ ಅಸ್ತವ್ಯಸ್ತ ಇದ್ದಾನಾ ಅಥವಾ ಮಾನಸಿಕವಾಗಿ ಸರಿ ಇದ್ದಾನಾ ಅಥವಾ ಹಿಡಿದ ನಂತರ ಅದು ನಮ್ಗೆ ಗೊತ್ತಿಲ್ಲ. ಯಾರಿದ್ರೂ ಕೂಡ ಅವನು ಯಾರು, ಅವನು ಹಿಂದೆ ಇದ್ದವರು ಯಾರು, ಭಾಳ ಸ್ಪಷ್ಟತೆ ಕೊಡುವಂಥ ಕೆಲಸ ಇವತ್ತು ಆಗಬೇಕು. 1 ವಾರ ನಾವು ಕೊಡುವಂಥ ಟೈಮ್, ಅದು ಬಿಟ್ಟು 15 ಡೇಸ್ ಒಳಗೆ ಕೂಡ ಆಗದಿದ್ದರೆ ಜಿಲ್ಲಾದಾದ್ಯಂತ ಉಗ್ರ ಹೋರಾಟ ನಾವು ಇವತ್ತು ಮಾಡ್ತೇವೆ. ಮತ್ತು ಇದು ಮಂಗಳೂರು ನಗರಕ್ಕೆ ಮಾತ್ರ ಸೀಮಿತವಾಗಿ ಜನರು ಕೂಡ ತಗೊಳ್ಬಾರ್ದು.
ಏನಾದರೂ 15 ತಿಂಗಳಿಗೆ ಸಮರ್ಪಕವಾಗಿ ಇದನ್ನು ಸರಿಯಾದ ವ್ಯಕ್ತಿಗಳನ್ನು ಪತ್ತೆ ಹಚ್ಚಿ ಈ ಷಡ್ಯಂತ್ರದಿಂದ ಯಾರೆಲ್ಲ ಇದ್ದಾರಂತೇಳಿ ಏನಾದರೂ ಇವತ್ತು ಸರ್ಕಾರ BJP ಸರ್ಕಾರ ಜನರ ಮುಂದೆ ಬಂದು ತಂದು ಅವನನ್ನು ನಿಲ್ಲಿಸದಿದ್ದರೆ ಗ್ರಾಮ ಪಂಚಾಯತ್ನಲ್ಲಿ BJP ಕಾರ್ಯಕರ್ತರು ಮನೆ ಮನೆಗೆ ಬಂದಾಗ ಕೇಳಬೇಕು, ಏನು ಮಾಡಿದ್ರಿ ಭಯೋತ್ಪಾದನೆ, ಯಾಕೆ ನೀವು ಹಿಡಿಲಿಲ್ಲ, ಫಸ್ಟ್ ಹಿಡಿದು ಮತ್ತೆ ನಮ್ಮ ಹತ್ರ ಬನ್ನಿ ಅಂತ ಹೇಳಿ ಪ್ರತಿಯೊಂದು ಮನೆಯವರು ಕೂಡ ಕೇಳುವಂಥ ಕೆಲಸ ಇವತ್ತು ಮಾಡಬೇಕಾಗ್ತದೆ. ಪ್ರತಿಯೊಂದು ಯುವಕರು ಕೂಡ ಕೇಳಬೇಕು, ನೀವು ಭಯೋತ್ಪಾದಕ ಯಾರು ಬರೆದಿದ್ದಾರೆ ಈ ಭಯೋತ್ಪಾದಕ್ಕೆ ಬೆಂಬಲಿಸಿ ಅವರನ್ನು ಹಿಡಿದು ಮತ್ತೆ ನೀವು ಬನ್ನಿ, ಅಲ್ಲಿ ತನಕ ಅವಕಾಶ ಇಲ್ಲ ಅಂತೇಳಿ ಬಹಳ ಸ್ಪಷ್ಟವಾಗಿ ಸಂದೇಶ ಕೊಡುವ ವಿಚಾರ ಇವತ್ತು ಮಾಡಬೇಕಾ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರು ಶ್ರೀ ಈಶ್ವರ್ ಉಳ್ಳಾಲ್, ಕುಡ್ಲಾ ತಾಲೂಕು ಪಂಚಾಯತ್ ಅಧ್ಯಕ್ಷರು ಶ್ರೀ ಪಾವೂರು ಮೋನು, ಶ್ರೀ ಸುರೇಶ್ ಭಟ್ನಗರ ಬಕ್ಕ ಪಕ್ಷ ಪ್ರಮುಖರು ಒಟ್ಟಿಗೆ ಇದ್ದರು.